ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 24ನೇ ಅಧ್ಯಾಯ 27ನೇ ಶ್ಲೋಕ. ಅಹೋ ಪಾಪಚ್ಯಮಾನಾನ ಇರೇ ಸ್ವೈ ಅಮಂಗಲೈ ಕಾಲೇನ ಭೂಯಸಾ ನೂನಂ ಪ್ರಸಿದ್ಧಂತಿ ದೇವತಾ. ಅನುವಾದವನ್ನು ಬಾಬರ್ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾನಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲಗೋಪಾದ್ ಕಿ ಜೈ. ಕರ್ದ ಮುನಿ ಹೀಗೆಂದನು, ಜೀವಿಗಳು ತಮ್ಮ ಕೆಟ್ಟ ಕೆಲಸಗಳಿಂದಾಗಿ ನಾರಕೀಯ ಭೌತಿಕ ಬಂಧನದಲ್ಲಿ ಸಿಲುಕಿಕೊಂಡು ಯಾತನೆ ಪಡುತ್ತಾರೆ. ಈ ವಿಶ್ವ ದೇವತೆಗಳು ಅಂಥವರಿಗೆ ಬಹುದೀರ್ಘ ಕಾಲ ನಂತರ ಒಲಿಯುವವರಾಗಿದ್ದಾರೆ. ಈಗ ಹೆಚ್ಚಾಗಿ ನಾವೆಂತಾದ್ರೂ ಆದರೆ ನಾವು ಹೇಳುವಂಥದ್ದು, ಅವನಿಂದ ಹೀಗೆ ಆಯಿತು, ಇವನಿಂದ ಹಾಗೆ ಆಯಿತು, ಅವಳಿಂದ ಹಾಗೆ ಆಯಿತು. ಆಕ್ಚುಲಿ ಯಾರಿಂದ ಆಗುವಂಥದ್ದು? ಈಗ ನಿಮಗೆ ಒಳ್ಳೇದಾದ್ರೆ ನೀವು ಎಂತ ಹೇಳುವುದಿಲ್ಲ ಅವರಿಂದ ಆಗಿದೆ ಅಂತ, ಕೆಟ್ಟದಾದ್ರೆ ಅವನಿಂದ ಆಯ್ತು, ಇವಳಿಂದ ಆಯ್ತು. ಯಾರಿಂದ ಆಗುವಂಥದ್ದು ಆಕ್ಚುಲಿ? ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ, ಹೇಳ್ಬೋದು. ಯಾರಿಂದ ಆಗುವಂಥದ್ದು? ದಯವಿಟ್ಟು ಮಾತಾಡಿ. ನಾವು ಮಾಡಿ ನಮ್ಗಾಗೋದು ಗುರುಗಳ ಯಾರಿಂದನೂ ಅಲ್ಲ, ಪ್ರಾರಬ್ಧ ಕರ್ಮ ಪ್ರಾರಬ್ಧ ಕರ್ಮಗಳಿಂದ ನಾವು ಪಡ್ಕೊಂಬಂದಿದ್ ನಮ್ಗಾಗೋದು ಆಗೋದು. ಓಕೆ, ಅವರಿಂದ ಇವರಿಂದ ಅಲ್ಲ. ಅವನಿಂದ ಆಯ್ತು, ಅವಳಿಂದ ಆಯ್ತು, ಇವನಿಂದ ಆಯ್ತು. ಯಾಕೆ ನಾವು ಹೇಳುವಂಥದ್ದು? ನಿಜವಾಗ್ಲೂ ಹೌದು ಗುರುಗಳೇ. ಒಳ್ಳೇದಾದ್ರೆ ಹೇಳುದಿಲ್ಲ, ಕೆಟ್ಟದಾದ್ರೆ ಹೇಳುದು. ಕೆಟ್ಟದಾದ್ರೆ ಹೇಳ್ತೇವೆ, ಒಳ್ಳೇದಾದ್ರೆ ಹೇಳುದಿಲ್ಲ. ಒಳ್ಳೇದಾದ್ರೆ ಐ ಹ್ಯಾವ್ ಡನ್ ಇಟ್, ಕೆಟ್ಟದಾದ್ರೆ ಅವನಿಂದ ಆಯ್ತು, ಇವಳಿಂದ ಆಯ್ತು. ಹಾಗೆ ದಿಸ್ ಇಸ್ ಅ ಡಿಸೀಸ್ ಇನ್ ದಿ ಮೆಟೀರಿಯಲ್ ವರ್ಲ್ಡ್. ಭೌತಿಕ ಲೋಕದಲ್ಲಿ ಇದೊಂದು ರೋಗ. ರೋಗ. ಅಪನ ಕರ್ಮ ಮುಂಜಾಯ ಸಮನ ಕಹೋ ಹೇ ಲೋಚನ ದಾಸ ಪರಮ ಕರುಣ ಬಹು ದ್ವಿಜನ ನಿತಾಯ್ ಗೌರ ಚಂದ. देखो रे बॉय त्रिभुवनेन सुदृढ़ विश्वास कोरे अपन कर्म भुंजाय समना अपन कर्म भुंजाय समना कहो हे ಲೋಚನ ದಾಸ. ಹಾಗಾಗಿ ಲೋಚನ ದಾಸ ಠಾಕೂರ್ ಹೇಳುವಂಥದ್ದು, ನಮ್ಮ ಕರ್ಮ ನಮಗೆ ಸಿಗುವುದಂತೆ. ಯಾರು ಪ್ರಭುಪಾದ ಹೇಳುವಂಥದ್ದು, ನೋಬಡಿ ಕ್ಯಾನ್ ಟಚ್ ಯು, ವಾಟ್ ಎವರ್. ನೋಬಡಿ ಕ್ಯಾನ್ ಟಚ್ ಯು ಅಂದ್ರೆ ಯಾರು ನೀನು ಮುಟ್ಲಿಕ್ಕೆ ಆಗುದಿಲ್ಲ, ಆತ್ಮವನ್ನು ಯಾರು ಮುಟ್ಲಿಕ್ಕೆ ಆಗುದಿಲ್ಲ. ಎಂತ ನೀನು ಅನುಭವಿಸ್ತಾ ಇದ್ದೀಯ ಅದು ನೀನು ಮಾಡಿದ ನಿಮಗೆ ಸಿಗುವಂಥದ್ದು. ಹೇಗೆಂದ್ರೆ ಈಗ ಇವತ್ತು ಡೇಟ್ 17. ಈಗ ನಮ್ಗೆ ಈಗ ಸ್ಯಾಲ್ರಿ ಸಿಗುದಿಲ್ಲ. ಈಗ ನಾವು ಎಲ್ಲಿಯಾದ್ರೂ ಕೆಲಸ ಮಾಡುವುದಿದ್ರೆ ನಮಗೆ ಸ್ಯಾಲ್ರಿ ಸಿಗುವಂಥದ್ದು ನೆಕ್ಸ್ಟ್ ಮಂತ್ ಮಾರ್ಚ್ 1ಕ್ಕೆ, ಇಲ್ಲದಿದ್ರೆ ಫೆಬ್ರವರಿ 29ಕ್ಕೆ, ಮಾರ್ಚ್ 2ಕ್ಕೆ ಈ ರೀತಿ ಸಿಗ್ತದೆ. ಹಾಗಾಗಿ ಈಗ ಎಂತೆಲ್ಲ ನಡೀತಾ ಉಂಟು, ಕೆಲವರು ಹೇಳ್ತಾರೆ, ಎಂತ ಮಾರ, ಎಂತ ಹೆಂಡತಿ ಮಾರ, ಎಂತ ಗಂಡ ಮಾರ, ಎಂತ ಮಗ ಮಾರ, ಎಂತ ತಂದೆ ತಾಯಿ ಮಾರ. ಇದೆಲ್ಲ ಪ್ರೀವಿಯಸ್ ಮಾಡಿದ ಮೇಲೆ ಸಿಗುವಂಥದ್ದು. ಮಾಡಿ ಸಿಗುವಂಥದ್ದು. ಹಾಗಾಗಿ ನಾವು ಎಂಥದ್ದು ಮಾರೆ ಏನು ಪ್ರಯೋಜನವಿಲ್ಲ. ನಾವು ಮಾಡಿದ ಸಿಗುವಂಥ. ಹಾಗೆ ಈಗ ಸ್ಯಾಲ್ರಿ ಈಗ 17ಗೆ ನೀವು ಹೋಗಿ, ಸಪೋಸ್ ನೀವು ಸರ್ಕಾರಿ ಹುದ್ದೆಯಲ್ಲಿ ಇದ್ದೀರಿ, ನೀವು ಕೇಳ್ತೀರಿ ಎಂತ ನನಗೆ ಸ್ಯಾಲ್ರಿ ಬೇಕಂತ. ಸ್ಯಾಲ್ರಿ ಸಿಗುವುದಿಲ್ಲ. ಸ್ಯಾಲ್ರಿ ಸಿಗ್ಲಿಕ್ಕೆ ಮಂತ್ ಎಂಡ್ ಆಗಬೇಕು, ಮಂತ್ ಬಿಗಿನಿಂಗ್ ಕೊಡ್ತಾರೆ. ಹಾಗಾಗಿ ನೀವು ಈಗ ಎಂತೆಲ್ಲ ಅನುಭವಿಸ್ತಾ ಇದ್ದೀರಿ ಅದು ಪ್ರೀವಿಯಸ್ ಲೈಫ್ ಇದೆ.
ಈಗ ಎಂತೆಲ್ಲ ಮಾಡ್ತಾ ಇದೆ ಅದು ನೆಕ್ಸ್ಟ್ ಲೈಫ್ಗೆ. ಇದನ್ನು ನಾವು ತಿಳಿಬೇಕು, ಇದನ್ನು ನಾವು ತಿಳಿಬೇಕು. ಹಾಗಾಗಿ ಮಾಡಿದವನಿಗೆ ಸಿಗುವಂಥದ್ದು. ತುಳುವಲ್ಲಿ ಒಂದು ಫೇಮಸ್ ಗಾದೆ ಉಂಟು, ತಲೆಗೆ ಮೈತಿನ ನೀರು ಕಾರು ಜಪ್ಪೋಡೆ. ಅಂದ್ರೆ ತಲೆಗೆ ಹಾಕಿದ ನೀರು ಕಾಲಿಗೆ ಬರಲೇಬೇಕು, ತಲೆಯಲ್ಲೇ ಇರುವುದಿಲ್ಲ. ಹಾಗೆ ನಾವು ಎಂತ ಮಾಡಿದ್ದೇವೆ ಅದು ನಮಗೆ ಸಿಗುವಂಥದ್ದು. ಕೆಲವೊಮ್ಮೆ ಹೇಳ್ಬೋದು, ನಾನು ಎಷ್ಟು ಸರಿ ಇದ್ದೇನೆ, ನಾನು ಕರೆಕ್ಟ್ ಇದ್ದೇನೆ, ನಾನು ಸರಿ ಇದ್ದೇನೆ. ಪ್ರೀವಿಯಸ್ ಲೈಫಲ್ಲಿ ನಾವು ಎಂತೆಲ್ಲ ಮಾಡಿದ್ದೇವೆ ಗೊತ್ತು ನಮಗೆ. ಕೋಟಿಗಟ್ಟಲೆ ನಾವು ಜನ್ಮ ತೆಗೆದಿದ್ದೇವೆ. ಆ ಲೈಫಲ್ಲಿ ನಾವು ಎಂತೆಲ್ಲ ಮಾಡಿರ್ಬೋದು ನಮಗೆ ಒಂದು ಊಹಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಭಗವಂತನಿಗೆ ಗೊತ್ತುಂಟು ನಾವೆಂತೆಲ್ಲ ಮಾಡಿದ್ದೇವೆ. ಹಾಗಾಗಿ ಈಗ ಒಬ್ಬ ಭಕ್ತಿಯಲ್ಲಿ ಸಣ್ಣ ಪ್ರಾಯದಲ್ಲಿ ಅಟ್ರಾಕ್ಟ್ ಆಗ್ತದೆ. ಹೇಗೆ? ಪ್ರಿವಿಯಸ್ ಲೈಫಲ್ಲಿ ಮಾಡಿದ್ದಾನೆ, ಮಾಡಿದ್ದು ಕಟ್ಟಾಗಿದೆ, ಈಗ ಅವನು ಸಿಕ್ಕಿದೆ ಅಷ್ಟೇ. ಕೆಲವರು ಹೇಳುವಂಥದ್ದು, ಎಂತ ಮಾರು ಈ ಪ್ರಾಯದಲ್ಲಿ, ಇದು ಎಂತ ಈ ಪ್ರಾಯದಲ್ಲಿ ಜಾಲಿ ಮಾಡಬೇಕು. ಜಾಲಿ ಮಾಡಲಿಕ್ಕೆ ಅವ ಪ್ರಿವಿಯಸ್ ಲೈಫಲ್ಲಿ ಜಾಲಿ ಮಾಡಿದ್ದಾನೆ, ಭಕ್ತಿಯಲ್ಲಿದ್ದ, ನಡುವಲ್ಲಿ ಜಾಲಿ ಮಾಡಿದ, ಅದು ಕಟ್ಟಾಯಿತು, ಈಗ ವಾಪಸ್ ಅವನಿಗೆ ಸಿಕ್ಕಿದೆ. ಜಾಲಿ ಅಂದ್ರೆ ಜನರಿಗೆ ಭೌತಿಕ ಜಾಲಿ, ಆಧ್ಯಾತ್ಮಿಕ ಅಂದ್ರೆ ಪ್ರಯೋಜನ ಇಲ್ಲ. ಅದು ಯಾರಿಗೆ ಬಲ ಇಲ್ಲ ಜೀವದಲ್ಲಿ, ಹೆಚ್ಚಾಗಿ ನೋಡಿ ಜನರು ಪ್ರಾಯ ಆದ್ಮೇಲೆ ಇದನ್ನು ತಗೊಳ್ಬೇಕು. ಪ್ರಾಯ ಆದ್ಮೇಲೆ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನೋಡಿ, ನಾನು ನಿನ್ನೆ ನಮಗೆ ಕತ್ತು ನೋವು ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ, ತುಂಬಾ ನೋವು, ತುಂಬಾ ಅಂದ್ರೆ ತುಂಬಾ ನೋವು, ಸಫರಿಂಗ್. ಹಾಗಾಗಿ ಈಗ ನಾನು ಭಗವಂತ ಯಾಕೆ ನನಗೆ, ನಾನು ಭಕ್ತಿ ಮಾಡ್ತಾ ಇದ್ದೇನೆ, ಯಾಕೆ ಕೊಟ್ಟಿದ್ದೀಯಾ? ಇದು ನಂದು ನನಗೆ ಸಿಗುವಂಥದ್ದು. ಭಗವಂತ ಎಂತ ಹೇಳುವಂಥದ್ದು, ಭಗವಂತ ಭಕ್ತಿ ಬಂದ ಮೇಲೆ ಕಡಿಮೆ ಮಾಡ್ತಾನೆ, ಎಲ್ಲದೂ ಮೇಜರ್ ಆಗ್ತಿತ್ತು. ಹಾಗಾಗಿ ನಾವು ಇದನ್ನು ತಿಳಿಬೇಕು. ಈಗ ಇವತ್ತಿನ ಟಾಪಿಕ್ ಎಂತಂದ್ರೆ, ವೈ ಐ ಆಮ್ ಸಫರಿಂಗ್, ಯಾಕೆ ನಾನು ಕಷ್ಟದಲ್ಲಿ ಇದ್ದೇನೆ. ಎಸ್, ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ, ಈಗ ನೀವೆಲ್ಲ ಕಷ್ಟದಲ್ಲಿ ಇದ್ದೀರಾ, ಸುಖದಲ್ಲಿ ಇದ್ದೀರಾ? ಎಸ್, ಹರೇ ಕೃಷ್ಣ. ಎಲ್ಲರೂ ಹೇಳ್ಬೇಕಾಯ್ತಾ? ಓಕೆ, ಈಗ ಯಾರೆಲ್ಲ ಸುಖದಲ್ಲಿ ಇದ್ದೀರಿ ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಯಾರೆಲ್ಲ ಸುಖದಲ್ಲಿ ಇದ್ದೀರಿ ಹ್ಯಾಂಡ್ ರೈಸ್ ಮಾಡಿ ಅಷ್ಟೇ. ದಯವಿಟ್ಟು. ಓಕೆ, ರಾಜಶೇಖರ್ ಅವರು ಸುಖದಲ್ಲಿ ಇದ್ದಾರೆ. ಓಕೆ, ಬೇರೆಯವರು ಯಾರೆಲ್ಲ ಸುಖದಲ್ಲಿದ್ದಾರೆ? ಸುಖದಲ್ಲಿ ಇರುವವರು ಹ್ಯಾಂಡ್ ರೈಸ್ ಮಾಡಿ. ಒಬ್ಬರು ಮಾತ್ರ ಸುಖದಲ್ಲಿ ಇರುವವರು, ಉಳಿದವರೆಲ್ಲ ಕಷ್ಟದಲ್ಲಿ ಇದ್ದಾರಾ? ಎರಡು ಇದೆ ಪ್ರಭುಜಿ. ಅಲ್ಲ, ಓಕೆ. ದೀರ್ಘವಾದ ಸುಖ ಇಲ್ಲ. ಹರೇ ಕೃಷ್ಣ ಪ್ರಭು. ಸುಖದಲ್ಲಿ ನಾವು ಸುಖವಾಗಿದ್ದೀವಿ ಅಂದ್ರೆ ಸುಖವಾಗಿರ್ತೀವಿ ಮತ್ತೆ ಪ್ರಭುಜಿ. ಕಷ್ಟದಲ್ಲಿದ್ದೀವಿ ಕಷ್ಟದಲ್ಲಿದ್ದೀವಿ ಅಂತ ಅನ್ಕೋಬೇಕು ಅಷ್ಟೇ. ಹರೇ ಕೃಷ್ಣ. ಓಕೆ, ಎಸ್, ಹರೇ ಕೃಷ್ಣ. ಆಕ್ಚುಲಿ ನಾವು ಸುಖದಲ್ಲಿ ಇಲ್ಲ. ಭಗವಂತ ಹೇಳುವಂಥದ್ದು, ಈ ಮೆಟೀರಿಯಲ್ ವರ್ಲ್ಡ್ ಈಸ್ ದುಃಖಾಲಯ ಅಶಾಶ್ವತ. ಇದು ಸುಖಾಲಯಂ ಅಲ್ಲ ಸರ್. ಸುಖಾಲಯಂ ಎಲ್ಲಿ ಶಾಶ್ವತ, ಸುಖಾಲಯಂ ಶಾಶ್ವತಂ ಭಗವಂತನ ಧಾಮ. ಇದು ದುಃಖಾಲಯ ಅಶಾಶ್ವತ, ಟೆಂಪರರಿ. ಇದು ಪರ್ಮನೆಂಟ್ ಪ್ಲೇಸ್ ಅಲ್ಲ. ಹಾಗಾಗಿ ರೂಪದಿರುವಂಥದ್ದು, ದಿಸ್ ಪ್ಲೇಸ್ ಈಸ್ ನಾಟ್ ಮೆಂಟ್ ಫಾರ್ ದಿ ಜೆಂಟಲ್ಮ್ಯಾನ್. ಜೆಂಟಲ್ಮ್ಯಾನ್ ಇರುವಂತ ಈ ಜಾಗ ಅಲ್ಲ. ರೂಪದಿರುವಂಥದ್ದು, ಆಲ್ ರೋಗ್ಸ್, thieves, rascals, plunderers are staying here in this material world. ಇದು ಭೌತಿಕ ಲೋಕ ಅಂದ್ರೆ ಇದು ಜೈಲು, ಇದು ಜೈಲು. ಹಾಗಾಗಿ ಜೈಲಲ್ಲಿ ನಾವು
ನಾನು ಜೈಲಲ್ಲಿದ್ದೇನೆ, ನಾನು ಸುಖವಾಗಿದ್ದೇನೆ ಎಂತ? ಜೈಲಿಂದ ಹೊರಗೆ ಬರ್ಬೇಕು ಸುಖವಾಗಿರೋದು. ಫಸ್ಟ್ ನಮ್ಗೆ ಅರ್ಥ ಆಗ್ಬೇಕು ಎಂತ ಸುಖ ಎಂತ ಅಂತ ಅರ್ಥ ಆಗ್ಬೇಕು. ಸುಖ ಅಂದ್ರೆ ಆಧ್ಯಾತ್ಮಿಕ ಸುಖ, ಭೌತಿಕ ಸುಖ ಸುಖ ಅಲ್ಲ. ಭೌತಿಕ ಅಂದ್ರೆ ಕಷ್ಟ ಇಲ್ಲದಾಗ ನಾವು ಯಾವ ಪೊಸಿಷನ್ ನಾವು ಅದನ್ನು ಸುಖ ಅಂತ ಭಾವಿಸೋದು, ಅದು ನಮ್ಮ ಮೂರ್ಖತನ. ಕಷ್ಟ ಬರುವಾಗ ಅಯ್ಯೋ ನಾನು ಕಷ್ಟದಲ್ಲಿ ಇದ್ದೇನೆ, ಬಾಕಿ ಟೈಮಲ್ಲಿ ನಾನು, ಅದು ಸುಖ ಅಲ್ಲ ಸರ್. ಕಷ್ಟ ಇಲ್ಲದಿರುವಾಗ ಅದನ್ನು ಸುಖ ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಜಸ್ಟ್ ಈ ಛಾಯೆಯನ್ನು ನಾವು ಸುಖ ಅಂತ ಭಾವಿಸ್ತೇವೆ. ಮಿರಾಜ್, ಮರುಭೂಮಿಯಲ್ಲಿ ಈ ಒಂಟೆ ಹೋಗುವಂತದ್ದು ದೂರದಲ್ಲಿ ಕಾಣ್ತದೆ, ನೀರಿನ ಕಾಣ್ತದೆ, ಹತ್ತಿರ ಹೋಗ್ತದೆ. ಹತ್ತಿರ ಹೋಗುವಾಗ ಅದು ನೀರಲ್ಲ, ಅದು ಜಸ್ಟ್ ಛಾಯೆ. ಹಾಗೆ ನಮ್ಮ ಈ ಹ್ಯಾಪಿನೆಸ್ ಕೂಡ ಹಾಗೆ. ಮರುಭೂಮಿಯಲ್ಲಿ ಆ ಒಂದು ಮಿರಾಜ್ ಹಾಗೆ, ಇದು ಹ್ಯಾಪಿನೆಸ್ ಅಲ್ಲ. ಹ್ಯಾಪಿನೆಸ್ ಅಂದ್ರೆ ನೋ ಮೋರ್ ಬರ್ತ್, ನೋ ಮೋರ್ ಡೆತ್, ನೋ ಮೋರ್ ಓಲ್ಡ್ ಏಜ್, ನೋ ಮೋರ್ ಡಿಸೀಸ್. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನುದರ್ಶನ. ಈ ನಾಲ್ಕರಿಂದ ಯಾವಾಗ ನಾವು ಬಿಡುಗಡೆಗೊಳ್ತೇವೆ ಅದು ಸುಖ, ಅದು ಸುಖ. ಮತ್ತೆ ಖಾಲಿ ಅದು ಮಾತ್ರ ಅಲ್ಲ, ಆಧ್ಯಾತ್ಮಿಕ ಕ್ಲೇಶ, ಆದಿ ಭೌತಿಕ ಕ್ಲೇಶ, ಆದಿ ದೈವಿಕ ಕ್ಲೇಶ. ಆಧ್ಯಾತ್ಮಿಕ ಕ್ಲೇಶ ಅಂದ್ರೆ ನಮ್ಮ ಮನಸ್ಸಿನಿಂದ ನಮಗೆ ಬರುವಂತ ಸಮಸ್ಯೆ. ಹೇಗೆಂದ್ರೆ ಬಾತ್ರೂಮ್ಗೆ ಹೋಗ್ತೇವೆ, ಅಲ್ಲಿ ನಾವು ಜಾರಿ ಬೀಳ್ತೇವೆ, ತಾಗ್ತದೆ, ಕಾಲಿಗೆ ತಾಗ್ತದೆ, ಸೊಂಟ ಹೋಗ್ತದೆ, ಇದರ ಆಧ್ಯಾತ್ಮಿಕ ಕ್ಲೇಶ. ಆದಿ ಭೌತಿಕ ಕ್ಲೇಶ, ಆದಿ ಭೌತಿಕ ಅಂದ್ರೆ ಇನ್ನೊಂದು ಜೀವಿಯಿಂದ ಬರುವಂತದ್ದು. ಆಧ್ಯಾತ್ಮಿಕ ನಾವು ಸ್ಲಿಪ್ ಆಗುವಂತ, ಇನ್ನೊಂದಾಗುವಂತ, ಮತ್ತೊಂದಾಗುವಂತ. ಆದಿ ಭೌತಿಕ ಅಂದ್ರೆ ಮಲೇರಿಯಾ, ನುಸಿಯಿಂದ ಬರುವಂತದ್ದು, ಇನ್ನೊಂದಿಂದ ಕೊರೋನಾ, ಮತ್ತೊಂದು, ಅದು ಆದಿ ಭೌತಿಕ. ಆದಿ ದೈವಿಕ ಕ್ಲೇಶ, ಆದಿ ದೈವಿಕ ಕ್ಲೇಶ ಅಂದ್ರೆ ಫ್ಲಡ್, ಅರ್ತ್ ಕ್ವೇಕ್, ವ್ಯಾಲ್ಕನೋ, ಸುನಾಮಿ, ಸೈಕ್ಲೋನ್, ಇದೆಲ್ಲ ನಮಗೆ ಬೇಡ, ಇದು ಆದ್ರೂ ಕೂಡ ಬರ್ತದೆ. ಹಾಗಾಗಿ ಈ ಕ್ಲೇಶಗಳಿಂದ ನಾವು ಹೇಗೆ ಬಿಡುಗಡೆ ಹೊಂದುವಂಥದ್ದು? ಕ್ಲೇಶಗಳಿಂದ. ಇದು ಹ್ಯಾಪಿನೆಸ್, ಇದು ಸುಖ. ಹಾಗಾಗಿ ಫಸ್ಟ್ ಆಫ್ ಆಲ್ ನಮಗೆ ಸುಖ ಎಂತಂದು ಗೊತ್ತಾಗಬೇಕು. ಹೇಗೆಂದ್ರೆ ಇದಕ್ಕೆ ಫೇಮಸ್ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗೆ. ಈ ಚೈನಾದಲ್ಲಿ, ಜಪಾನಲ್ಲಿ, ಈ ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಇಂಡೋನೇಷ್ಯಾ, ಫಿಲಿಪೀನ್ಸ್ ಅಲ್ಲೆಲ್ಲ ಕಪ್ಪೆಯನ್ನು ತಿಂತಾರೆ. ಕಪ್ಪೆ, ಫ್ರಾಗ್. ಕಪ್ಪೆಯನ್ನು ಎಂತ ಮಾಡುವಂಥದ್ದು? ತವದಲ್ಲಿ ಹಾಕುವಂಥದ್ದು, ಫ್ರಾಗ್ ಫ್ರೈ. ತವಕ್ಕೆ ಹಾಕ್ತಾರೆ, ಮೆಲ್ಲ ಗ್ಯಾಸ್ ಫ್ಲೇಮ್ ಕೊಡ್ತಾರೆ, ಬೆಂಕಿ ತುಂಬಾ ಮೆಲ್ಲ. ಕಪ್ಪೆಗೆ ಗೊತ್ತೇ ಆಗುವುದಿಲ್ಲ, ಮತ್ತೆ ಸ್ವಲ್ಪ 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 ಜಾಸ್ತಿ 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 ಮಾಡ್ತಾರೆ ಫ್ಲೇಮ್. ಸ್ವಲ್ಪ ಹೊತ್ತಿನ ನಂತರ ಅದು ಫ್ರೈ ಆಗ್ತದೆ, ಅದು ಗೊತ್ತೇ ಇಲ್ಲ. ಹಾಗೆ ನಾವು ಕೂಡ ಎಷ್ಟು ಮೂರ್ಖರಾದ್ರೆ ನಾವು ಈ ಭೌತಿಕವನ್ನು ಸುಖ ಅಂತ ಭಾವಿಸಿದ್ದೇವೆ. ಇದು ಸುಖ ಅಲ್ಲ ಸರ್, ಇದು ಸುಖ ಅಲ್ಲ, ಇದು ಸುಖ ಅಲ್ಲ. ಹಾಗೆ ಇವತ್ತು ಸನಾತನ ಗೋಸ್ವಾಮಿ ಚೈತನ್ಯ ಮಹಾಪ್ರಭುವನ್ನು ಭೇಟಿಯಾಗುವಂಥದ್ದು, ಹಾಗೆ ಒಂದು ನಿಮಿಷ.
ಓಕೆ, ಈಗ ಚೈತನ್ಯ ಮಹಾಪ್ರಭುವನ್ನು ಭೇಟಿಯಾಗಲಿಕ್ಕೆ ಯಾರು ಹೋಗುವಂಥದ್ದು? ಸನಾತನ ಗೋಸ್ವಾಮಿ. ಹಾಗೆ ಸನಾತನ ಗೋಸ್ವಾಮಿ ಎಂತ ಮಾಡುವಂಥದ್ದು? ಹೋಗ್ತಾನೆ ಇದು ಕಾಶಿಯಲ್ಲಿ, ವಾರಣಾಸಿ ಕಾಶಿಯಲ್ಲಿ. ತಬೆ ಸನಾತನ ಪ್ರಭುರ ಚರಣೆ ದರಿಯ ದೈನ್ಯ ವಿನತಿ ಕರೆದಂತೆ ತ್ರಿನಾಲನ. ಎಸ್, ಹಾಗೆ ಈಗ ಸನಾತನ ಗೋಸ್ವಾಮಿ ಚೈತನ್ಯ ಮಹಾಪ್ರಭುಗೆ ಅಡ್ಡ ಬೀಳುವಂಥದ್ದು. ಎಂತ ಮಾಡುವಂಥದ್ದು? ಪುಟ್ಟಿಂಗ್ ಎ ಸ್ಟ್ರಾಂಗ್ ಇನ್ ಹಿಸ್ ಮೌತ್. ತೃಣಲಾನ. ಓಕೆ, ಅಂದ್ರೆ ಆಕ್ಚುಲಿ ತೃಣ ಅಂದ್ರೆ ಸ್ಟಾಪ್, ಈ ಹುಲ್ಲು. ದಾಂತಿ ಅಂದ್ರೆ ಯಾವುದು? ಹಲ್ಲು. ಹಾಗೆ ಅಡ್ಡ ಬೀಳ್ತಾ ಇದ್ದಾರೆ. ಆಕ್ಚುಲಿ ಈಗ ಹುಲ್ಲು ತಿನ್ನುವಂಥದ್ದು ಯಾವುದು? ಪ್ರಾಣಿ, ಹಸು, ಯಾವುದು? ಪ್ರಾಣಿ. ಹಾಗಾಗಿ ನಾನು ಅದಕ್ಕಿಂತ ಕೆಳಗೆ, ಇದರ ಅರ್ಥ. ಮತ್ತೆ ಮಾತಾಡುವಂಥದ್ದು ಸನಾತನ ಗೋಸ್ವಾಮಿ ಎಂತ ಮಾಡುವುದು? ನೀಚ ಜಾತಿ ನೀಚ ಸಂಗೀ ಪತಿತ ದಮ ಕುವಿಷೆ ಕುಪೆ ಪರಿ ಗೋನಾಯಿನು ಜನ್ಮ. ನೀಚ ಜಾತಿ, ನಾನೊಂದು ನೀಚ ಜಾತಿಯಲ್ಲಿ ಹುಟ್ಟಿದ್ದೇನೆ. ಆಕ್ಚುಲಿ ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ ಅವರು GSB, ಗೌಡ ಸರಸ್ವತಿ ಬ್ರಾಹ್ಮಣ್, ಒಳ್ಳೆ ಫ್ಯಾಮಿಲಿ ಹುಡ್ತಾರೆ. ಆದ್ರೆ ಆ ಟೈಮಲ್ಲಿ ಮುಸ್ಲಿಂ ರೂಲಿಂಗ್ ಹಾಗೆ ಇವರು ಇಬ್ಬರು ಕೂಡ ತುಂಬಾ ಇಂಟೆಲಿಜೆಂಟ್. ಹಾಗಾಗಿ ಅವ ರಾಜ ನವಾಬ್ ಹುಸೇನ್ ಶಾ ಅವೆಂತ ಮಾಡುವಂಥದ್ದು? ಅವ ಫೋರ್ಸ್ಫುಲಿ ಇಬ್ಬರನ್ನು ಅವನ ರಾಜ್ಯದಲ್ಲಿ ಕೊಂಡೋಗುವಂಥದ್ದು. ತಂದೆಗೆ ಆಪ್ಷನ್ ಇಲ್ಲ ಅಂದ್ರೆ ಕೊಡದಿದ್ರೆ ಕೊಲ್ತಾನೆ. ಮತ್ತೆ ಒಮ್ಮೆ ಮುಸ್ಲಿಂ ರಾಜ ನೋಡಿ ಕೆಲಸ ಮಾಡಿದ್ರೆ ಆ ಟೈಮಲ್ಲಿ ಅಂತಂದ್ರೆ ಅವ ಮತ್ತೆ ಈ ಜಾತಿಗೆ ಬರ್ಲಿಕ್ಕಿಲ್ಲ. ಆ ರೀತಿ ಅವ ಹೋದ ಅಂತ. ಮತ್ತೆ ಅವ್ರದ್ದು ಹೆಸರು ಕೂಡ ಚೇಂಜ್ ಆಗಿತ್ತು, ದಾಬೀರ್ ಖಾಸ ಸಕಾರ್ ಮಲಿಕ್. ಹಾಗೆ ಈ ರೀತಿ ಆಗ್ತದೆ. ಅದಕ್ಕೆ ಅವ ಹೇಳುವಂತ, ನಾನು ನೀಚ ಜಾತಿಯಲ್ಲಿ ಹುಟ್ಟಿದ್ದೇನೆ. ಮತ್ತೆ ನೆಕ್ಸ್ಟ್ಗೆ ನೀಚ ಸಂಗಿ, ನನ್ನ ಸಂಘ ಕೂಡ ಎಲ್ಲ ಲೋ ಕ್ಲಾಸ್. ಪತಿತ ಅಧಮ, ಪತಿತ ಅಂದ್ರೆ ನಾನು ತುಂಬಾ ಬಿದ್ದಿದ್ದೇನೆ, ಫಾಲನ್. ಅಧಮ ಲೋಯೆಸ್ಟ್ ಆಫ್ ಮ್ಯಾನ್. ನೆಕ್ಸ್ಟ್ ಎಂತ? ಕುವಿಷೆ ಗುಬ್ಬೆ ಬಾಡಿ ಗೋನಾಯಿನು ಜನ್ಮ. ನಾನು ನನ್ನ ಜೀವನ ಪೂರ್ತಿ ನಾನು ಈ ಪಾಪವನ್ನು ಮಾಡಿದ್ದೇನೆ, ಕೆಟ್ಟದ್ದು. ಭೌತಿಕದಲ್ಲಿ ಎಲ್ಲ ಕೆಟ್ಟದೇ ಮಾಡಿದ್ದೇನೆ. ಸನಾತನ ಗೋಸ್ವಾಮಿ ಹೇಳುವಂಥದ್ದು. ನೆಕ್ಸ್ಟ್ ಶ್ಲೋಕ ಹೇಳುವಂಥದ್ದು ಯಾರು? ಸನಾತನ ಗೋಸ್ವಾಮಿ. ಅಪನಾರ ಹಿತ ಕಿಚು ನಾ ಜಾನಿ ಗ್ರಾಮ್ಯ ವ್ಯವಹಾರ ಪಂಡಿತ ತಾಯಿ ಸತ್ಯ ಮಾನಿ. ಅಂದ್ರೆ ನನ್ನ ಅಪ್ಪನಾರ ಹಿತ ನನ್ನ ಹಿತ ಎಂತ ಅಂತ. ಹಿತ ವೆಲ್ಫೇರ್, ಹಿತ ಅಹಿತ. ಅಹಿತ ಅಂದ್ರೆ ಇನ್ಆಸ್ಪಿಷಿಯಸ್ನೆಸ್. ಕಿಚ್ಚು ಅಂದ್ರೆ ಎಂತ ಗೊತ್ತಿಲ್ಲ.
ಹಾಗಾಗಿ ನನಗೆ ಎಂತ ಬೆನಿಫಿಷಿಯಲ್ ಅದು ನನಗೆ ಗೊತ್ತಿಲ್ಲ. ಗ್ರಾಮ್ಯ ವ್ಯವಹಾರ ಪಂಡಿತ ತಾಯಿ ಸತ್ಯಮಾನ. ಹಾಗಾಗಿ ಜನರೆಲ್ಲರೂ ನನ್ನನ್ನು ಪಂಡಿತ ಪಂಡಿತ ಕರೀತಾರೆ. ಆಕ್ಚುಲಿ ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಅವರಿಬ್ಬರು ಕೂಡ ಪಂಡಿತ. ಅಂದ್ರೆ ಅವರಿಗೆ ಅರಬಿಕ್ ಗೊತ್ತಿತ್ತು, ಪರ್ಷಿಯನ್ ಗೊತ್ತಿತ್ತು, ಸಂಸ್ಕೃತ ಗೊತ್ತಿತ್ತು, ಬೆಂಗಾಲಿ ಗೊತ್ತಿತ್ತು, ಇಂಗ್ಲಿಷ್ ಗೊತ್ತಿತ್ತು. ಇಲ್ಲದ್ರೆ ಯಾಕೆ ಅವ ನವಾಬ್ ಹುಸೇನ್ ಶಾ ಕೆಲಸದಲ್ಲಿ ಇರ್ತಾನೆ? ಒಬ್ಬರನ್ನು ಫೈನಾನ್ಸ್ ಮಿನಿಸ್ಟರ್, ಇನ್ನೊಬ್ಬರನ್ನು ಪ್ರೈಮ್ ಮಿನಿಸ್ಟರ್ ಯಾಕೆ ಮಾಡ್ತಾನೆ? ಯಾಕೆಂದ್ರೆ ಅವರು ಆಕ್ಚುಲಿ ಲರ್ನೆಡ್ ಸ್ಕಾಲರ್. ಆದ್ರೆ ಈಗ ಸನಾತನ ಗೋಸ್ವಾಮಿ ನಮ್ರತೆಯಲ್ಲಿ ಹೇಳುವಂಥದ್ದು, ಜನರೆಲ್ಲ ನನ್ನನ್ನು ಪಂಡಿತ, ಗ್ರಾಮ್ಯ ವ್ಯವಹಾರ ಪಂಡಿತ, ತಾಯಿ ಸತ್ಯ. ಜನರೆಲ್ಲ ನಾನು ಪಂಡಿತ ಬಂದ ಹೇಳುವಾಗ ನಾನು ಪಂಡಿತ, ನಾನು ಅದು ಸತ್ಯ ಅಂತ ಭಾವಿಸ್ತಾ ಇದ್ದೆ. ನಾನು ಯಾವ ಸೀಮೆ ಪಂಡಿತ? ನನಗೆ ನನ್ನ ಹಿತ ಎಂತಂದು ಗೊತ್ತಿಲ್ಲ. ನನಗೆ ನನ್ನ ಹಿತ ಎಂತಂದು ಗೊತ್ತಿಲ್ಲ. ಆದ್ರೆ ಜನರೆಲ್ಲ ನಾನು ಪಂಡಿತ ಹೇಳುವಾಗ ನಾನು ಅಂದ್ರೆ ಡ್ರಿಂಕಿಂಗ್. ಆಕ್ಚುಲಿ ದಿಸ್ ಇಸ್ ಅ ಪಾಯ್ಸನ್. ಮಾನಪೂಜೆ ಪ್ರತಿಷ್ಠೆ ಇಟ್ ಇಸ್ ಅ ಪಾಯ್ಸನ್, ಬಟ್ ವಿ ಡ್ರಿಂಕ್. ಜನರು ಹೇಳುವಾಗ ಎಸ್ ಹೇಳಿ, ಇನ್ನು ಜಾಸ್ತಿ ಹೇಳಿ, ಇನ್ನು ಜಾಸ್ತಿ. ಹಾಗೆ ಇಲ್ಲಿ ಸನಾತನ ಗೋಸ್ವಾಮಿ ಹೇಳುವಂಥದ್ದು, ನನ್ನ ಹಿತ ನನಗೆ ಅಂತಂದು ಗೊತ್ತಿಲ್ಲ, ಆದ್ರೆ ಜನರೆಲ್ಲ ಪಂಡಿತ ಹೇಳುವಾಗ ನಾನು ಅದನ್ನು ಸತ್ಯ ಅಂತ ಭಾವಿಸ್ತೇನೆ. ನೆಕ್ಸ್ಟ್ ಹೇಳುವಂತ ಶ್ಲೋಕ, ಕೃಪಾ ಕರಿಯತಿ ಮೋರೆ ಕರಿಯ ಚ ಉದ್ಧಾರ, ಅಪನಾ ಕೃಪಾತೆ ಕಹಾ ಕರ್ತವ್ಯ ಅಮಾರ. ಕೃಪಾ ಕರಿ, ಔಟ್ ಆಫ್ ಕಾಸ್ಲೆಸ್ ಮರ್ಸಿ. ಕೃಪಾ ಮರ್ಸಿ. ಹಾಗಾಗಿ ನಿಮ್ಮಿಂದ ಈ ಅವಾಜ ಕರುಣೆಯಿಂದ ನೀವು ನನ್ನನ್ನು ಬಿಡುಗಡೆ ಮಾಡಿದ್ದೀರಾ, ಡೆಲಿವರ್ ಮಾಡಿದ್ದೀರಾ. ಯಾವುದರಿಂದ? ಫ್ರಾಮ್ ಮೆಟೀರಿಯಲಿಸ್ಟಿಕ್ ಪಾತ್. ಭೌತಿಕದಲ್ಲಿ ಯಾರು ಸನಾತನ ಗೋಸ್ವಾಮಿ ಆಗಲಿ ರೂಪ ಗೋಸ್ವಾಮಿ ಮುಳುಗಿದ್ರು, ಚೇತನ್ ಅವರನ್ನು ಹೊರಗೆ ತಂದರು. ಹಾಗಾಗಿ ನಿಮ್ಮ ಅವಾಜ ಕರುಣೆಯಿಂದ ನೀವೆಂತ ಮಾಡಿದ್ದೀರಿ? ನನ್ನನ್ನು ಉದ್ಧಾರ ಮಾಡಿದ್ರು ಭೌತಿಕ ಇದರಿಂದ. ಹಾಗೆ ಈಗ ನಿಮ್ಮ ಅವಾಜ ಕರುಣೆಯಿಂದ ನೀವು ನನಗೆ ಹೇಳಿ, ನನ್ನ ಕರ್ತವ್ಯ ಎಂತ? ನನ್ನ ಕರ್ತವ್ಯ ಎಂತ ಹೇಳಿ. ನನ್ನನ್ನು ಬಿಡುಗಡೆ ಮಾಡಿದ್ದೀರಿ, ಈಗ ನನಗೆ ಬಿಡುಗಡೆ ಮಾಡಿ ಬಂದಿದ್ದೇನೆ, ಈಗ ನನಗೆ ನನ್ನ ಕರ್ತವ್ಯ ಗೊತ್ತಿಲ್ಲ. ವಾಟ್ ಇಸ್ ಮೈ ಡ್ಯೂಟಿ? ನನ್ನ ಡ್ಯೂಟಿ ಅಂತ ಇದನ್ನು ಹೇಳಿ. ಮತ್ತೆ ಈಗ ಬರ್ತದೆ ಇವತ್ತಿನ ಟಾಪಿಕ್, ಈ ಶ್ಲೋಕ. ಕೇಯಾಮಿ ಕೇನೆ ಅಮಯ ಜಾರೆ ತಾಪತ್ರಯ, ಇಹ ನಹಿ ಜಾನಿ ಕೆ ಮನೆ ಹಿತಾಯ. ಕೇಯಾಮಿ ಕೇನೆ ಅಮಯ ಜಾರೆ ತಾಪತ್ರಯ, ಇಹ ನಹಿ ಜಾನಿ ಕೆ ಮನೆ ಹಿತಾಯ. ಕೇಯಾಮಿ ಕೇನೆ ಅಮಯ ಜಾರೆ ತಾಪತ್ರಯ, ಇಹ ನಹಿ ಜಾನಿ ಕೆ ಮನೆ ಹಿತಾಯ. ಕೆ ಆಮಿ, ಬೆಂಗಾಲಿಯಲ್ಲಿ ಕೆ ಆಮಿ ಅಂದ್ರೆ ನಾನು ಯಾರು. ಮತ್ತೆ ನೆಕ್ಸ್ಟ್ಗೆ ಕೇನೆ ಅಮಯ ಜಾರೆ ತಾಪತ್ರಯ, ಯಾಕೆ ಈ ತ್ರಿವಿಧ ಕ್ಲೇಶಗಳು ನನಗೆ ತೊಂದರೆ ಕೊಡ್ತಾ ಉಂಟು? ವೈ ಐ ಆಮ್ ಸಫರಿಂಗ್. ಇವತ್ತಿದು ಟಾಪಿಕ್ ಇದೆ, ವೈ ಐ ಆಮ್ ಸಫರಿಂಗ್. ಹೂ ಆಮ್ ಐ, ನಾನು ಯಾರು? ಫಸ್ಟ್ ನಮ್ಗೆ ಗೊತ್ತಾಗ ನಾನು ಯಾರಂತ. ಮತ್ತೆ ನಮ್ಗೆ ಪ್ರಶ್ನೆ ಬರಬೇಕು, ನಾನು ಯಾಕೆ ಕಷ್ಟದಲ್ಲಿ ಇದ್ದೇನೆ ಭೌತಿಕ ಲೋಕದಲ್ಲಿ? ಕಷ್ಟ ಅಂದ್ರೆ ಕಷ್ಟ ಅಂದ್ರೆ ಎಂತ ಹಾಗೆ ಹೇಳಿದ್ದೇನೆ. ನೋಡುವ, ನೀವು ಎಷ್ಟು ಅಟೆಂಟಿವ್ ಆಗಿದ್ರೆ ಗೊತ್ತಾಗ್ತದೆ. ಕಷ್ಟ ಅಂದ್ರೆ ಎಂತ? ಕಷ್ಟ ಅಂದ್ರೆ ಎಂತ ಯಾರು ಹೇಳ್ತೀರಿ?
primary miseries and secondary miseries. Yes, primary miseries. And what is primary misery? What is Janma secondary mrityu misery? jara vyadhi. Ah. Secondary miseries trivida tapatraya. Yes, very good. ಇದು ಕಷ್ಟ. ಇದು ಕಷ್ಟ. ಜನ್ಮ ಮೃತ್ಯು ಜರ ವ್ಯಾಧಿ ಇದು ಕಷ್ಟ. ನಮ್ಗೆ ಈಗ ಬೇಡ ಓಲ್ಡ್ ಏಜ್. ಓಲ್ಡ್ ಆಗಿದ್ದೇವೆ ನಾವು. ಜರ ವ್ಯಾಧಿ ನಮ್ಗೆ ರೋಗ ಬೇಡ. ಎಂತೆಂತ ರೋಗ ಬರ್ತದೆ. ಮೃತ್ಯು ಬೇಡ. ಸಾಯಲಿಕ್ಕೆ ನಮಗೆ ಮನಸ್ಸಿಲ್ಲ. ಬಂದೇ ಬರ್ತದೆ ಸಾವು. ಅಟ್ಟಿಸಿಕೊಂಡು ಬರ್ತದೆ. ಹಾಗಾಗಿ ಇದು ನಿಜವಾದ ಸಮಸ್ಯೆ. ಹಾಗಾಗಿ ಯಾವ ವ್ಯಕ್ತಿ ಈ ಪ್ರಶ್ನೆಯನ್ನು ಕೇಳ್ತಾನೆ ಅವ ಇಂಟೆಲಿಜೆಂಟ್, ಬುದ್ಧಿವಂತ. ನಮ್ಮಲ್ಲಿ ಪ್ರಶ್ನೆ ಬರ್ಬೇಕು, ಇಂಥ ಪ್ರಶ್ನೆ. ನಾನು ಯಾರು, ಯಾಕೆ ನಾನು ಕಷ್ಟದಲ್ಲಿ ಇದ್ದೇನೆ ಈ ಭೌತಿಕ ಲೋಕದಲ್ಲಿ? ಯಾಕೆ ಇವ ಹೇಳುವಂಥದ್ದು ನಾನು ಯಾರು? ಕೆ ಆಮಿ ಕೇನೆ ಆಮಯ ಜಾರೆ ತಾಪತ್ರಯ. ಯಾಕೆ ಈ ತ್ರಿವಿಧ ಕ್ಲೇಶಗಳು ನನಗೆ ಕಷ್ಟ ಕೊಡ್ತಾವ? ಯಾನ ಜಾನಿ ಕೆ ಮನೆ ಹಿತಾಯ. ಹಾಗಾಗಿ ನನಗೆ ಇದು ಗೊತ್ತಿಲ್ಲದಿದ್ರೆ ನನಗೆ ಹೇಗೆ ಬೆನಿಫಿಟ್ ಆಗುವಂಥದ್ದು? ಹೌ ಕ್ಯಾನ್ ಐ ಬಿ ಬೆನಿಫಿಟೆಡ್? ಇದು ಪ್ರಶ್ನೆ ಬರುವಂಥದ್ದು ಸಣ್ಣದೊಂದು ಸಮಯ. ಹಾಗೆ ಇದು ಎರಡು ಗೊತ್ತಾಗ್ಬೇಕು ನಮಗೆ. ಎಸ್, ನೆಕ್ಸ್ಟ್ ಸಾಧ್ಯ ಸಾಧನ ತತ್ವ ಪೂಜಿತೇನ ಜಾನಿ ಕೃಪಾ ಕರಿ ಸಬ ತತ್ವ ಕಹತ ಅಪಾನಿ. ಹಾಗಾಗಿ ಸಾಧ್ಯ ಸಾಧನ. ಸಾಧ್ಯ ಅಂದ್ರೆ ಗೋಲ್ ಆಫ್ ಸ್ಪಿರಿಚುವಲ್ ಲೈಫ್. ಎಸ್, ಓಕೆ. ಗೋಲ್ ಆಫ್ ಸ್ಪಿರಿಚುವಲ್ ಲೈಫ್ ಅಂತ ಯಾರು ಹೇಳ್ತೀರಿ? ಆಧ್ಯಾತ್ಮಿಕದ ಗುರಿ ಅಂತ ಗೋಲೋಕಕ್ಕೆ ಹೋಗುವುದು. ಗೋಲೋಕಕ್ಕೆ ಹೋಗುವುದು. ಗೋಲೋಕಕ್ಕೆ ಹೋಗುವಂಥದ್ದು. ವೆರಿ ಗುಡ್. ಗೋಲೋಕಕ್ಕೆ ಹೋಗಿ ಎಂತ ಮಾಡುವಂಥದ್ದಲ್ಲಿ? ಸೇವೆ ಮಾಡುವಂತದ್ದು ಪ್ರಭುಜಿ. ಪರಮಾತ್ಮನ ಸೇವೆ ಮಾಡುವುದು. ನಿರಂತರ ಸೇವೆ ಮಾಡುವುದು. ವೆರಿ ಗುಡ್. ಯಾವ ರೀತಿಯಲ್ಲಿ ಸೇವೆ ಮಾಡುವಂಥದ್ದು? ಭಗವಂತನ ಪಾದ ಪೂಜೆ. ಭಗವಂತನ ಸೇವೆ. ಯಾವ ರೀತಿಯಲ್ಲಿ? ಅದು ಭಾವ, ಅವರವರ ರಸದಲ್ಲಿ ಯಾವ ರಸದಲ್ಲಿ ಇದ್ದಾರೆ. ಶಾಂತ, ದಾಸ್ಯ, ಸತ್ಯ, ಮಾತ್ಸಲ್ಯ, ಮಾಧುರಿ, ಯಾರ ರಸ. ಧನ್ಯವಾದ. ನೋಡಿ, ಎಸ್, ಗೋಲೋಕಕ್ಕೆ ಹೋಗುವಂಥದ್ದು ಸುಲಭದ ಕೆಲಸ ಅಲ್ಲ. ಗೋಲೋಕ ಹೋಗುವಂಥದ್ದು. ಹಾಗೆ ಗೋಲೋಕಕ್ಕೆ ಹೋಗುವಂಥದ್ದು, ಸೇವೆ ಮಾಡುವಂಥದ್ದು. ಯಾವ ರೀತಿಯಲ್ಲಿ ಸೇವೆ ಮಾಡುವಂಥದ್ದು? ಪ್ರೀತಿ ಪೂರ್ವಕ, ಪ್ರೀತಿಯಿಂದ. ಪ್ರೇಮ ಮಾಡ್ತೋ ಮಹಾನ್. ಹಾಗಾಗಿ ಫಸ್ಟ್ ಆಫ್ ಆಲ್ ನಾವು ಮೆಟೀರಿಯಲ್ ವರ್ಲ್ಡಲ್ಲಿದ್ದೇವೆ. ನಮಗೆ ಪ್ರೇಮ ಎಂತ ಗೊತ್ತಿಲ್ಲ. ಈ ಸೋ ಕಾಲ್ಡ್ ಪ್ರೇಮವನ್ನು ನಾವು ನಿಜವಾದ ಪ್ರೇಮ ಅಂತ ಭಾವಿಸಿದ್ದೇವೆ. ಸರ್, ದಿಸ್ ಇಸ್ ನಾಟ್ ಪ್ರೇಮ. ವಾಟ್ ಯು ಆರ್ ಸೀಯಿಂಗ್ ಹಿಯರ್, ಇಟ್ ಇಸ್ ನಾಟ್ ಪ್ರೇಮ. ಇಟ್ ಇಸ್ ಜಸ್ಟ್ ರಿಫ್ಲೆಕ್ಷನ್. ರಿಯಲ್ ಪ್ರೇಮ ಮೀನ್ಸ್ ಹಯೇತುಕಿ ಅಪ್ರತಿಹತ. ಹಯೇತುಕಿ ಅಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಅಪ್ರತಿಹತ ಅಂದ್ರೆ 24 ಗಂಟೆ. ದಿಸ್ ಇಸ್ ರಿಯಲ್ ಲವ್. ಹಾಗಾಗಿ ಎಸ್, ನೋಡಿ, ನಿಮ್ಗೆ ಗೊತ್ತುಂಟು ಗೋಲ್ ಆಫ್ ಲೈಫ್, ಜೀವನದ ಗುರಿ ನಿಮ್ಗೆ ಗೊತ್ತುಂಟು. ಜೀವನದ ಗುರಿ ಎಂತ ಅಂದ್ರೆ ಆಧ್ಯಾತ್ಮಿಕ ಲೋಕ ಹೋಗುವಂತ. ಹಾಗೆ ಇಲ್ಲಿ ಸನಾತನ ಗೋಸ್ವಾಮಿ ಹೇಳುವಂತದ್ದು ಸಾಧ್ಯ. ಐ ಡು ನಾಟ್ ನೋ ಗೋಲ್ ಆಫ್ ಲೈಫ್, ಸ್ಪಿರಿಚುವಲ್ ಲೈಫ್. ಮತ್ತೆ ಸಾಧನ ಅಂದ್ರೆ ಪ್ರೊಸೆಸ್. ಇದನ್ನು ಪಡೆಯುವಂತ ವಿಧಾನ, ಪ್ರೊಸೆಸ್, obtaining that goal, ಅದು ಗೊತ್ತಿಲ್ಲ ನನಗೆ. ಹಾಗೆ ಕೃಪೆ ತೋರಿಸಿ ಇದನ್ನೆಲ್ಲ ನನಗೆ ತಿಳಿಸು. ಚಂದ್ರಮಾಬದು ಕೇಳುವಂತ ಸನಾತನ ಗೋಸ್ವಾಮಿ, ಕೃಪೆ ತೋರಿಸಿ ಈ ಸಾಧ್ಯ ಸಾಧನೆ ಎಲ್ಲ ನನಗೆ ತಿಳಿಸು.
ಈಗ ಚೈತನ್ಯ ಅವರು ಮಾತಾಡ್ತಾರೆ, ಪ್ರಭು ಕಾಹೇ ಕೃಷ್ಣ ಕೃಪಾ ತೋ ಮಾತೆ ಪುನಃ ಸಬ ತತ್ವ ಜಾನ ತುಮರ ನಾಹಿ ತಾಪತ್ರಯ. ಈಗ ಚೇತನ ಹೇಳುವಂಥದ್ದು, ಕೃಷ್ಣ ನಿಮ್ಗೆ ಪೂರ್ತಿ ಕೃಪೆ ಕೊಟ್ಟಿದ್ದಾನೆ, ನಿಮ್ಗೆ ಎಲ್ಲ ಗೊತ್ತುಂಟು. ನೀವು ನವಾಬ್ ಹುಸೇನ್ ಶಾ ಅವರಿಗೆ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಗುಪ್ತ ಬೃಂದಾವನ ಮಾಡಿದ್ದೀರಿ, ಭಾಗವತಂಗೆ ಕಮೆಂಟ್ರಿ ಬರ್ತಿದ್ದೀರಿ, ನೀವು ಮಾಮೂಲಿ ಅಲ್ಲ, ಎಲ್ಲ ಗೊತ್ತುಂಟು. ಹಾಗಾಗಿ ಈ ತ್ರಿವಿಧ ಕ್ಲೇಶಗಳು ನಿಮ್ಗೆ ಇಲ್ಲ. ಚೇತನ ಹೇಳುವಂಥದ್ದು. ಈಗ ನೆಕ್ಸ್ಟ್, ಕೃಷ್ಣ ಶಕ್ತಿ ದಾರ ತುಮಿ ಜಾನ ತತ್ವ ಭಾವ ಜಾನಿ ದರ್ದಯ ಲಾಗಿ ಪೂಛೆ ಸಾಧುರ ಸ್ವಭಾವ. ಹಾಗಾಗಿ ನೀನು ಈ ಅಂತರಂಗ ಶಕ್ತಿಯಲ್ಲಿ ಇದ್ದೀಯಾ, ಭಗವಂತನ ಇಂಟರ್ನಲ್ ಪೊಟೆನ್ಸಿ. ಹಾಗಾಗಿ ನಿಮ್ಗೆಲ್ಲ ಗೊತ್ತುಂಟು. ಆದ್ರೆ ಸಾಧುಗಳ ಸ್ವಭಾವ ಎಂತ? ಅವನಿಗೆಲ್ಲ ಗೊತ್ತುಂಟು, ಬಟ್ ಸ್ಟಿಲಿ ಅವ್ ಕೇಳ್ತಾನೆ, ಯಾಕೆ? ಇನ್ನೊಬ್ಬರಿಗೋಸ್ಕರ, ನಮ್ಮಂತವರಿಗೋಸ್ಕರ. ಹಾಗಾಗಿ ಬೇರೆಯವರಿಗೋಸ್ಕರ ನೀನು ಎನ್ಕ್ವೈರಿ ಮಾಡೋದು, ನೀನು ಸರಿ ಇದ್ದೀಯಾ? ಚೇತನ ಮಹಾಪ್ರಭು ಇಲ್ಲಿ ಕಮೆಂಟ್ ಮಾಡ್ತಾರೆ. ಹಾಗಾಗಿ ಈಗ ಈಗ ನಾವು ಸನಾತನ ಗೋಸ್ವಾಮಿದು ಈಗ ನಾವು ಶ್ಲೋಕ ಎಲ್ಲ ಕೇಳಿದ್ದೇವೆ. ಈಗ ಸನಾತನ ಗೋಸ್ವಾಮಿ ಹೇಳುವಂತ ನಾನು ಪಂಡಿತ ಅಲ್ಲ, ಜನರು ಪಂಡಿತ ಹೇಳುವಾಗ ಖುಷಿ ಆಗ್ತದೆ. ಈ ತ್ರಿವಿಧ ಕ್ಲೇಶಗಳು ಇಂದ ನಾನು ಹೇಗೆ ಬಿಡುಗಡೆ ಹೊಂದುವಂಥದ್ದು, ನಾನು ಯಾರು, ಇದನ್ನೆಲ್ಲ ಕೇಳ್ತಾರೆ. ಚೇತನ ಹೇಳ್ತಾರೆ ಮತ್ತೆ ಸಾಧ್ಯ ಅಂತ, ಗೋಲ್ ಆಫ್ ಸ್ಪಿರಿಚುವಲ್ ಲೈಫ್, ಸಾಧನ, ಇದನ್ನು ಪ್ರೊಸೆಸ್ ಅಂತ, ಇದೆಲ್ಲ ಕೇಳ್ತಾರೆ. ಅದು ಚೇತನ ಹೇಳುವಂಥದ್ದು, ನಿನ್ಗೆ ಸಾಧ್ಯ ಕೂಡ ಗೊತ್ತುಂಟು, ಸಾಧನ ಕೂಡ ಗೊತ್ತುಂಟು, ನೀನು ಭಗವಂತನ ಅಂತರಂಗ ಶಕ್ತಿಯಲ್ಲಿ ಇದೆಯಾ. ಆದರೆ ನಾವು ಭಗವಂತನ ಬಹಿರಂಗ ಶಕ್ತಿಯಲ್ಲಿ ಇದ್ದೇವೆ. ನಾವು ಎಣಿಸುವಂಥದ್ದು ನಾನು ಸರಿ ಇದ್ದೇನೆ, ನಾನು ಸುಖದಲ್ಲಿ ಇದ್ದೇನೆ. ಪ್ರೊಪೋಸ್ ಹೇಳುವಂತ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್. ಇಂದ್ರನಿಗೆ ಒಮ್ಮೆ ಶಾಪ ಸಿಗ್ತದೆ. ಎಂತ ಶಾಪ? ಹಂದಿ ಆಗುವಂತ. ಇಂದ್ರ ಈ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಹಂದಿ ಆಗ್ತಾನೆ. ಮತ್ತೆ ಬ್ರಹ್ಮ ಕೃಷ್ಣ ಹತ್ರ ಹೋಗ್ತಾನೆ, ಡಿಸ್ಕಷನ್ ಮಾಡ್ತಾನೆ. ಇಂದ್ರನ ಸಾಕು ಶಾಪ ಅವು ವಾಪಸ್ ಬರ್ಲಿ ಅಂತ. ಕೃಷ್ಣನಿಗೆ ಗೊತ್ತುಂಟು, ಆಯ್ತು ನೀನು ಹೋಗಿ ಅವನು ಹೇಳಿವಾ, ಓಕೆ. ಹಾಗೆ ಬ್ರಹ್ಮ ಬರ್ತಾನೆ, ಬಂದು ಇಂದ್ರನ ಮಾತಾಡ್ತಾನೆ. ಹಂದಿ ಆಗಿದೆ ಇಂದ್ರ, ಹೇಳ್ತಾನೆ ಕೃಷ್ಣ ನಿನ್ನ ಶಾಪ ಸಾಕಂತ ಹೇಳಿದಾನೆ, ಹಾಗೆ ದಯವಿಟ್ಟು ಬರ್ಬೋದು ನನಗೆ. ಅದಕ್ಕೆ ಇಂದ್ರ ಹೇಳುವಂಥದ್ದು, ಹೇ ಎಂತ ಬರುವಂಥದ್ದು, ನಾನು ಸುಖವಾಗಿದ್ದೇನೆ, ಇಂದ್ರ ಹೇಳುವಂಥದ್ದು. ಇಂದ್ರ ಇಮಿಡಿಯೇಟ್ ತೋರಿಸ್ತಾನೆ, ಇದು ನನ್ನ ಹೆಂಡತಿ ಹಂದಿ, ಇದು ನನ್ನ ಮಕ್ಕಳು ಹಂದಿ, ನಾನು ಇವರೊಟ್ಟಿಗೆ ಸುಖವಾಗಿದ್ದೇನೆ. ಪ್ರಭುಪಾದ ಹೇಳುವಂಥದ್ದು, ಎಂತ ಸುಖವಾಗಿದ್ದಾನೆ, ಹಂದಿ ತಿನ್ನುವುದೇ ಅಂತ ಮಲ, ಬಟ್ ಈ ಥಿಂಕಿಂಗ್ ಈ ಸುಖವಾಗಿದ್ದೇನೆ. ಹಾಗೆ ನಾವು ಕೂಡ ಈಗ ನೋಡಿ, ಸನಾತನ ಗೋಸ್ವಾಮಿ ಅವರು ಕಷ್ಟದಲ್ಲಿಲ್ಲ, ಈಸ್ ನಾಟ್ ಸಫರಿಂಗ್, ಈಸ್ ಅಂಡರ್ ಅಂತರಂಗ ಶಕ್ತಿ, ಯೋಗಮಾಯ. ಆದವರು ಹೇಳುವಂತ ನಾನು ಕಷ್ಟದಲ್ಲಿದ್ದೇನೆ. ಸೊ ಪ್ಯೂರ್ ಡ್ಯೂಟೀಸ್ ಯಾವಾಗಲೂ ಆ ರೀತಿ ಹೇಳೋ ನಡೆಸುವಂಥದ್ದು. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ, ಚೈತನ್ಯ ಚರಿತಾಮೃತ ಆಥರ್, ಐ ಆಮ್ ದಿ ಲೋವೆಸ್ಟ್ ದೆನ್ ದಿ ವರ್ಮ್ ಇನ್ ದ ಸ್ಟೂಲ್. ನಾನು
ಆ ಮಲದಲ್ಲಿರುವ ಕೀಟ ಅದಕ್ಕಿಂತ ಕೂಡ ನಾನು ನೀಚ. ಪ್ರಭುಪಾದಿರುವಂತದ್ದು Krishnadas Kaviraj Goswami is really feeling that. He is not saying simply. ಹೆಸರಿಗೆ ಕಾಟಾಚಾರ ಕೇಳುವುದಲ್ಲ. He really feels that. ಇದು ಶುದ್ಧ ಭಕ್ತರು. ಶುದ್ಧ ಭಕ್ತರು ಯಾವಾಗಲೂ ನಾನು ಶ್ರೇಷ್ಠ ಹಾಗೆ ಎಣಿಸುವುದಿಲ್ಲ. ಆಕ್ಚುಲಿ ಅವರು ಕಷ್ಟದಲ್ಲಿ ಇಲ್ಲ, ನಾವು ಕಷ್ಟದಲ್ಲಿದ್ದೇವೆ. ಆದ್ರೆ ನಾವೆಂತ ಎಣಿಸುವಂತದ್ದು, ನಾನು ಸುಖವಾಗಿದ್ದೇನೆ. ಆಕ್ಚುಲಿ ನಾವು ಸುಖವಾಗಿಲ್ಲ. ಆದ್ರೆ ನಮ್ಗೆ ಸುಖ ಎಂತ ಗೊತ್ತಿಲ್ಲ, ಆದ್ರೆ ನಾವು ಸುಖವಾಗಿದ್ದೇವೆ. ಸುಖ ಅಂದ್ರೆ ಮರಳಿ ದೇವೋತ್ತ ಮನೆಗೆ ಹೋಗಿ ನಾವು ಸೇವೆಯನ್ನು ಸ್ಟಾಪ್ ಮಾಡಿದ್ದೇವೆ, ವಾಪಸ್ ಸೇವೆಯನ್ನು ಸ್ಟಾರ್ಟ್ ಮಾಡಬೇಕು, ಅದು ಸುಖ. ಈಗಲ್ಲ, ಈಗ ನಾವು ಯಾರ್ದು ಸೇವೆ ಮಾಡ್ತಾ ಇದ್ದೇವೆ, ಇದು ಸುಖ ಅಲ್ಲ ಸರ್. ಸುಖ ಅಂದ್ರೆ ಯು ಹ್ಯಾವ್ ಟು ಸರ್ವ್ ಕೃಷ್ಣ ಕಾನ್ಸ್ಟೆಂಟ್ಲಿ ವಿದೌಟ್ ಬ್ರೇಕ್, ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್. ಹಯೇತುಕಿ ಅಪ್ರತಿಯಾದ. ಹಾಗೆ ಪ್ರಭುಪಾದ ಹೇಳುವಂಥದ್ದು ಇಲ್ಲಿ ಭಾವಾರ್ಥದಲ್ಲಿ, ಸಾರಿ ಕರ್ದಮುನಿ ಹೇಳುವಂಥದ್ದು, ಈ ದೇವತೆಗಳು ಪ್ಲೀಸ್ ಆದ್ರಂತೆ ಯಾರ ಮೇಲೆ? ನಮ್ಮ ಮೇಲೆ. ಕಂಡೀಷನ್ ಸೋಲ್, ಸಫರಿಂಗ್ ಸೋಲ್ಸ್. ನಾವೆಲ್ಲ ವಿ ಆರ್ ಕಂಡೀಷನ್ ಸೋಲ್, ಸಫರಿಂಗ್ ಸೋಲ್ಸ್. ನಾವು ಈ ಭೌತಿಕ ಬಂಧನದಲ್ಲಿ ಸಿಕ್ಕಿ ಬಿದ್ದಿದ್ದೇವೆ. ವಿ ಆರ್ ಟ್ರ್ಯಾಪ್ಡ್ ಅಂದ್ರೆ ಅಂತ. ಕೆಲವೊಮ್ಮೆ ಈ ಕಾಡಲ್ಲಿ ಸುತ್ತ ಹುಲಿಗಳಿರ್ತದೆ, ನಾವು ನಡುವಲ್ಲಿದ್ರೆ ನಾವು ಟ್ರ್ಯಾಪ್ ಆಗಿದೆ, ನಮ್ಗೆ ಹೊರಗೆ ಬರ್ಲಿಕ್ಕೆ ಆಗುದು, ಯಾಕಂದ್ರೆ ಹುಲಿಗಳು ನಮ್ಮನ್ನು ತಿಂದು ಬಿಡ್ತದೆ. ಅದೇ ರೀತಿ ನಾವು ಕೂಡ ಈ ಭೌತಿಕ ಲೋಕದಲ್ಲಿ ಇದ್ದೇವೆ, ಈ ಮಾಯೆ ನಮ್ಮನ್ನು ನುಂಗಿ ಬಿಡ್ತದೆ. ಮಾಯಾ ವಿಲ್ ಈಟ್, ಶಿ ವಿಲ್ ಮೇಕ್ ಚಟ್ನಿ ಔಟ್ ಆಫ್ ಅಸ್. ಹಾಗೆ ನಾವು ಕೂಡ ಬಿದ್ದಿದ್ದೇವೆ, ಈಗ ಟ್ರ್ಯಾಪ್ ಆಗಿದ್ದೇವೆ. ವಿ ಆರ್ ಟ್ರ್ಯಾಪ್, ಬಟ್ ವಿ ಡೋಂಟ್ ನೋ ದಟ್ ವಿ ಆರ್ ಟ್ರ್ಯಾಪ್. ಹಾಗೆ ದೇವತೆಗಳು ಎಂತ ಮಾಡುವಂತದ್ದು, ಈ ಬದ್ಧ ಜೀವಿಗಳು, ಸಫರಿಂಗ್ ಸೋಲ್ಸ್, ಅವರೀಗ ಟ್ರ್ಯಾಪ್ ಆಗಿದ್ದಾರೆ ಭೌತಿಕ ಇದರಲ್ಲಿ. ಯಾಕೆ? ಅವರ ಟ್ರ್ಯಾಪ್ ಆದದ್ದು ಇನ್ನೊಬ್ಬನಿಂದಲ್ಲ, ನಮ್ಮ ಎಂತ ನಾವು ಮಾಡಿ ನಮಗೆ ಸಿಗುವಂಥದ್ದು. ಮಾಡಿದುಂಡು ಮಾರಾಯ. ಹಾಗಾಗಿ ನಮ್ಗೆ ಸಫರಿಂಗ್ ಯಾಕೆ ಉಂಟಂದ್ರೆ, we deserve suffering. We deserve. ಅಂದ್ರೆ first you deserve, then you deserve. Deserve ಅಂದ್ರೆ ನಾವು ಅರ್ಹರು. ನಮ್ಗೆ ಈ ಸಫರಿಂಗ್ಗೆ ನಾವು ಎಂತ ಹೇಳುದು, ಯೋಗ್ಯರು, ಅರ್ಹರು. ಸಿಗ್ಲೇಬೇಕು ನಮ್ಗೆ, ಅಷ್ಟು ನಾವು ಮಾಡಿದೆ. ಹಾಗಾಗಿ ಇದು ಸಫರಿಂಗ್ ಕ್ರಿಯೇಟ್ ಮಾಡಿದಲ್ಲ ಎಂತ ಹೇಳುವಂತದ್ದು, ನಮ್ಮ ಕರ್ಮದಿಂದ ನಮಗೆ ಸಿಗುವಂತದ್ದು, ನಮ್ಮ ಓನ್ ಕರ್ಮ. ಎಸ್, ಹರೇ ಕೃಷ್ಣ. ಎಸ್ ಸರ್, ಪ್ರಶ್ನೆಯಲ್ಲಿ ಕೇಳ್ಬೋದು. ಸಂಗೀತಮಯ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ನೀವು ಹೇಳಿದ್ರಲ್ಲ ಸಾಧ್ಯ ಮತ್ತು ಸಾಧನ. ಸಾಧ್ಯ ಅಂತ ಹೇಳಿದ್ರೆ, ಸಾಧ್ಯ ಅಂದ್ರೆ ಸ್ಪಿರಿಚುವಲ್ ಇದು ಅಂತ ಹೇಳುವಂತದ್ದು, ಗೋಲ್ ಆಫ್ ಲೈಫ್. ಓಕೆ ಪ್ರಭುಜಿ, ಥ್ಯಾಂಕ್ ಯು. ಸಾಧ್ಯ ಅಂದ್ರೆ ಅದೇ ಗೋಲ್ ಆಫ್ ಸ್ಪಿರಿಚುವಲ್ ಲೈಫ್. ಸಾಧನ ಅಂದ್ರೆ ಅದರ ಪ್ರೊಸೆಸ್ ಎಂತ, ಅದನ್ನ ಪ್ರೊಸೆಸ್ ಹೇಗೆ ನಾವು ಆಬ್ಟೈನ್ ಮಾಡುವಂಥದ್ದು. ಎಸ್, ಮಧುಮಯಿ ಕೃಷ್ಣಕಾಂತ ದೇವಿದಾಸ್. ಎಸ್, ಹರೇ ಕೃಷ್ಣ.
ಹರೇ ಕೃಷ್ಣ ಪ್ರಭುಜಿ, ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಿದ್ದಲ್ಲ ಪ್ರಭುಜಿ. ಆದರೆ ಒಂದು ಪ್ರಶ್ನೆ ಅಂದ್ರೆ, ಚೈತನ್ಯ ಮಹಾಪ್ರಭುಗಳು ಅವರು ಯಾಕೆ ಮಾಯಾವಾದಿ ಸನ್ಯಾಸಿಯಿಂದ ಸನ್ಯಾಸ ಸ್ವೀಕಾರ ಮಾಡಿದ್ರು, ಮತ್ತೆ ಅವರು ಯಾಕೆ ಹೆಸರು ಚೇಂಜ್ ಮಾಡ್ಕೊಳ್ಳಿಲ್ಲ? ಓಕೆ, ಈ ನೋಡಿ, ಪ್ರಶ್ನೆ ಹೇಗೆಂದ್ರೆ ನನಗೆ ಕೇಳಿ. ಮಾಯವಾದಿ ಸನ್ಯಾಸಿಯಿಂದ, ಯಾಕಂದ್ರೆ ಆ ಟೈಮಲ್ಲಿ ಎಂತ ಹೇಳುವಂಥದ್ದು, ಚೈತನ್ಯ ಬರುವಾಗ ಈ ಮಾಯವಾದಿ ತುಂಬಾ ಎಂತ ಹೇಳುವಂಥದ್ದು ಪವರ್ಫುಲ್ ಇತ್ತು. ಮತ್ತೆ ಹೇಗೆಂದ್ರೆ ಜನರು ಅದನ್ನು ಆಕ್ಸೆಪ್ಟ್ ಮಾಡ್ತಾ ಇದ್ರು, ಒಂದು ಫಸ್ಟ್. ಮತ್ತೆ ಇನ್ನೊಂದು ವಿಷಯ ಎಂತಂದ್ರೆ, ಆ ಮಾಯವಾದಿ ಸನ್ಯಾಸಿ ಯಾರಿಂದ ಸನ್ಯಾಸ ತಗೊಳ್ತಾರೆ, ಹಾಗಾಗಿ ಅವರು ಚೈತನ್ಯ ಮಹಾಪ್ರಭು ಅವರ ಹತ್ರ ಹೇಳುವಂತದ್ದು ಎಂತ, ಎಸ್ ಈ ಮಂತ್ರ ಅಲ್ಲ ಅಂತ, ಅದಕ್ಕೆ ಅವರು ಹೌದು ಅಂತ. ಆಕ್ಚುಲಿ ಸನ್ಯಾಸಿ ಕಿವಿಯಲ್ಲಿ ಹೇಳಲಿಕ್ಕೆ ಮಂತ್ರವನ್ನು, ಗೊತ್ತಾಯ್ತಾ? ಆಯ್ತು ಪ್ರಭುಜಿ. ಇಲ್ಲಿ ಚೈತನ್ಯ ಮಹಾಪ್ರಭು ಹೇಳುವಂತದ್ದು, ಅದಕ್ಕೆ ಅವರು ಎಸ್ ಎಸ್ ಎಸ್. ಅವ್ರು ಯಾವ ಮಂತ್ರ ಹೇಳಿದ್ರು ಪ್ರಭುಜಿ? ಅದು ಉಂಟು ಅದರಲ್ಲಿ, ಚೈತನ್ಯ ಉಂಟು, ಅದನ್ನ ನೋಡಿ ಹೇಳ್ತೇನೆ. ಆಮೇಲೆ ಅವರಿಗೆ ಯಾಕೆ ಹೆಸರು ಕೃಷ್ಣ ಚೈತನ್ಯ ಅಂತ ಕೊಟ್ರು? ಮತ್ತೆ ಅಲ್ಲಿ ಅವರಿಗೆ ಹರಿಕೃಷ್ಣ ಮಂತ್ರವನ್ನೇ ಅವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ ಅವರ ಗುರುಗಳು. ಹೌದೌದು, ಅವ್ರು ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ಎಂತಂದ್ರೆ ನೋಡಿ, ಹೇಗಂದ್ರೆ ಅದಕ್ಕೆ ಒಂದು ಭಗವಂತ ಹೇಗೆಂದ್ರೆ ಭಗವಂತ ಯಾವುದನ್ನು ಮಾಡುವಾಗ, ಈಗ ಚೈತನ್ಯ ಮಹಾಪ್ರಭು ಅವರು ಮೈನ್ಲಿ ಸನ್ಯಾಸಿಯಾಗಿ ತಗೊಂಡದಂದ್ರೆ, ಈ ಬಾರ್ನ್ ಇನ್ ಎ ಬ್ರಾಹ್ಮಣ ಫ್ಯಾಮಿಲಿ. ಜಗನ್ನಾಥ ಕೃಷ್ಣ ವಾಸ್ ಎ ಬ್ರಾಹ್ಮಣ. ಆಗ ನವದೀಪ್ ಅಂತಂದ್ರೆ ಇಟ್ ವಾಸ್ ಎ ಮೇನ್ ಔಟ್ ಫಾರ್ ಎಜುಕೇಶನ್. ಈಗ ಆ ಟೈಮಲ್ಲಿ ಅಲ್ಲಿದ್ದ ಬ್ರಾಹ್ಮಣರೆಲ್ಲ ದೇ ಆರ್ ನಾಟ್ ಆಕ್ಸೆಪ್ಟಿಂಗ್ ಹರೇ ಕೃಷ್ಣ. ಇದೊಂದು ವಿಷಯ. ಹಾಗಾಗಿ ಚೈತನ್ಯ ಮಹಾಪ್ರಭು ಇದನ್ನು ಹೇಳ್ತಾರೆ. ಚೈತನ್ಯ ಸ್ವತಃ ಕೃಷ್ಣನೇ, ಆದ್ರೆ ಭಕ್ತನ ರೂಪದಲ್ಲಿ ಬಂದಿದ್ದಾರೆ. ಇವ ಎಂತ ಆ ರೀತಿ ಹೇಳ್ತಾರೆ. ಈಗ ಒಂದು ವೇಳೆ ಅವರು ಬ್ರಾಹ್ಮಣ ಫ್ಯಾಮಿಲಿಯಲ್ಲಿ ಹುಟ್ಟದಿದ್ರೆ ಏನು ಅವರನ್ನು ಹತ್ತಿರ ಕೊಂಡು ಹೋಗ್ತಾ ಇರಲಿಲ್ಲ. ಆದ್ರೆ ಭಗವಂತ ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ ಬ್ರಾಹ್ಮಣ ಫ್ಯಾಮಿಲಿಯಲ್ಲಿ. ಅದು ಕೂಡ ಜಗನ್ನಾಥ ಮಿಶ್ರ ಒನ್ ಆಫ್ ದಿ ಟಾಪ್ ಮೋಸ್ಟ್ ಬ್ರಾಹ್ಮಣ, ಆ ಫ್ಯಾಮಿಲಿ ಹುಟ್ಟಿದ್ರು. ಮತ್ತೆ ಇವರು ಹೇಳಿದ್ದನ್ನು ಅವರು ಸ್ವೀಕರಿಸ್ತಾ ಇಲ್ಲ. ಅದಕ್ಕೆ ಆ ಕಾರಣಕ್ಕೋಸ್ಕರ ಅವರು ಸನ್ಯಾಸ ತಗೊಳ್ಳುವಂಥದ್ದು. ಸನ್ಯಾಸ ತಗೊಂಡ ಮೇಲೆ ಇಮಿಡಿಯೇಟ್ ಆಕ್ಸೆಪ್ಟ್ ಮಾಡ್ತಾರೆ. ಅದು ಕೂಡ ಸನ್ಯಾಸ ತಗೊಳ್ಳುವಂಥದ್ದು ಆ ಟೈಮಲ್ಲಿ ಈ ಮಾಯಾವಾದಿ ಅವರಿಂದ ತಗೊಳ್ಳುವಂಥದ್ದು. ಆದ್ರೆ ಆ ಸನ್ಯಾಸ ತಗೊಳ್ಳುವಾಗ ಈ ಹಿಮ್ಸೆಲ್ಫ್ ಆಸ್ಕ್ ದಿಸ್ ಮಂತ್ರ, ಇದು ಮಂತ್ರ ಅಲ್ಲ. ಹಾಗೆ ಯೂಶುವಲಿ ಸನ್ಯಾಸಿ ಅಷ್ಟು ಕಿವಿಯಲ್ಲಿ ಹೇಳಲಿಕ್ಕೆ ಮಂತ್ರ, ಬಟ್ ಇಲ್ಲಿ ಚೈತನ್ಯ ಸ್ವತಃ ಹೇಳುವಂಥದ್ದು. ಹಾಗೆ ಇದೆಲ್ಲ ಎಂತ ಹೇಳೋದು, ಪ್ರೀಚಿಂಗ್ ಟೆಕ್ನಿಕ್. ಚೈತನ್ಯ ಮಹಾಪ್ರಭು ಸ್ವತಃ ಕೃಷ್ಣ, ಹಾಗಾಗಿ ಪ್ರೀಚಿಂಗ್ಗೋಸ್ಕರ ಈ ರೀತಿಯ ಸಿಚುವೇಶನ್ ಅಲ್ಲಿ ಈ ರೀತಿ ಎಲ್ಲ ಮಾಡ್ತಾರೆ. ಎಸ್ ಹರೇ ಕೃಷ್ಣ. ನಾವು ಅದನ್ನು ಮುಕ್ತಾಯ ಮಾಡುವ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಹರೇ ಕೃಷ್ಣ. ಧನ್ಯವಾದ. ಒಂದು ನಿಮಿಷ. ಓಕೆ, ಸಾರಿ. ಹರೇ